ಏನು ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ ಅದು ಗೈಡ್ಲೈನ್ಸ್ ಏನಿದೆ ಆ ಪ್ರಕಾರ ಹರಾಜು ಮಾಡ್ಕೊಂತೀವಿ. ಸೊ ಹರಾಜನ್ನು ನಮ್ಮ ಈಗ ಪಂಚಾಯತ್ಗೆ ಅವರಿಗೆ ಅವಕಾಶ ಕೊಟ್ಟರನ್ನ ಪಂಚಾಯತ್ಗೆ ಅದನ್ನ ಹರಾಜು ಮಾಡ್ತಾರೆ. ಸರ್ಕಾರದ ಹೊಸ ಯೋಜನೆಯಂತೆ ಜಿಲ್ಲಾ ಪಂಚಾಯಿತಿಗಳಿಂದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕೆರೆಗಳಿಗೆ ಇಲಾಖೆಯಿಂದ ಉಚಿತವಾಗಿ ಮೀನು ಮರಿಗಳನ್ನು ನೀಡಿ ಅವುಗಳ ಜವಾಬ್ದಾರಿಯನ್ನ ಗ್ರಾಮ ಪಂಚಾಯಿತಿಗಳಿಗೆ ವಹಿಸಿಕೊಡಲಾಗುವುದು ಎಂದು ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ರಾಘವೇಂದ್ರ ತಿಳಿಸಿದರು. ತುರುವೇಕೆರೆ ಕೋಡಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಲ್ಲೇನಗೌಡ ಕಟ್ಟೆಗೆ ಮೀನು ಮರಿ ಬಿಟ್ಟು ಮಾತನಾಡಿದ ರಾಘವೇಂದ್ರ ಉಪನಿರ್ದೇಶಕರು, ಮೀನುಗಾರಿಕೆ ಇಲಾಖೆ ಬೆಂಗಳೂರು ಸರ್ಕಾರದಿಂದ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮತ್ತು ಮೀನುಗಾರರಿಗೆ ಮೀನುಗಳ ಲಭ್ಯತೆ, ಗುಣಮಟ್ಟದ ಆಹಾರ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಜಲವಿಸ್ತೀರ್ಣದ ಅನ್ವಯ ಗರಿಷ್ಠ 10,000 ಮರಿಗಳನ್ನು ಬಿಡಲಾಗುತ್ತದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 130 ಪಂಚಾಯಿತಿಗಳಲ್ಲಿ 460 ಕೆರೆಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಯೋಜನೆಯನ್ನು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತುರುವೇಕೆರೆಯಲ್ಲಿ ಪ್ರಾರಂಭ ಮಾಡುತ್ತಿದ್ದೇವೆ. ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಸಹಾಯದಿಂದ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಮಾಡಲಾಗುವುದು ಎಂದರು. ತಾಲೂಕಿನಲ್ಲಿ 20 ಪಂಚಾಯಿತಿ 38 ಕೆರೆಗಳನ್ನು ಆಯ್ಕೆ ಮಾಡಲಾಗಿದೆ. ರೈತರು ಬಿತ್ತನೆ ಮೀನು ಮರಿಗಳು ಬೇಕಾದಲ್ಲಿ ನಿಗದಿಪಡಿಸಿರುವ ಮೊತ್ತವನ್ನು ಪಾವತಿಸಿ ಮರಿಗಳನ್ನು ಮೀನು ಮರಿ ಪಾಲನಾ ಕೇಂದ್ರಗಳಲ್ಲಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಿಂದ ಸರ್ಕಾರದಿಂದ ಹೊಸ ಯೋಜನೆ ಇದು ಏನಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವಿಲೆ ಏನು 40 ಹೆಕ್ಟೇರ್ ಹೊರಗಡೆ ಇದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕೊಟ್ಟಿದ್ದೀವಿ. ಆ ಕೆರೆಗಳಲ್ಲಿ ಸ್ಥಳೀಯವಾಗಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಲಿ, ಅಲ್ಲಿ ಬರ್ತಕ್ಕಂಥ ಆದಾಯ ಪಂಚಾಯಿತಿಗಳಿಗೆ ಸೇರಲಿ, ಮೀನುಗಾರರಿಗೆ ಉಪಯೋಗ ಆಗಲಿ, ಸ್ಥಳೀಯವಾಗಿ ಮೀನು ಲಭ್ಯತೆ ಆಗಲಿ, ಗುಣಮಟ್ಟದ ಆಹಾರ ಸಿಗಲಿ ಅನ್ನೋ ಉದ್ದೇಶದಿಂದ ಉಚಿತ ಮೀನು ಮರಿಯನ್ನು ಜಲವಿಸ್ತೀರ್ಣದ ಅನ್ವಯ ಗರಿಷ್ಠ 10,000 ತನಕ ಒಂದೊಂದು ಪಂಚಾಯಿತಿಲಿ ಒಂದೊಂದು ಕೆರೆ ಹಿಂಗೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅಗತ್ಯತೆಯಿಂದ ತುಮಕೂರಲ್ಲಿ ಒಟ್ಟು 330 ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥದ್ರಲ್ಲಿ 450 ಕೆರೆಗಳು ಆಯ್ಕೆಯಾಗಿದೆ. ಈ ಯೋಜನೆಯನ್ನು ತುಮಕೂರಲ್ಲಿ ಮೊದಲು ಈಗ ತುರುವೇಕೆರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಈ ಕಟ್ಟೆನಲ್ಲಿ ಈಗ ಸುಮಾರು 10,000ಕ್ಕಿಂತ ಹೆಚ್ಚು ಮರಿಯನ್ನು ಅಂದರೆ ಆ ಸಾವಿನ ಪ್ರಮಾಣದ ನಿಗದಿ ತಗೊಂಡು ಹೆಚ್ಚಿಗೆ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಬಿಡುಗಡೆ ಮಾಡೋ ಪಂಚಾಯಿತಿಗಳಲ್ಲಿ ಆಯಾ ಸ್ಥಳೀಯ ಅಧಿಕಾರಿ ಪ್ರತಿನಿಧಿಗಳು ಅಂದರೆ ಸ್ಥಳೀಯ ನಮ್ಮ PDO ಅಧ್ಯಕ್ಷರು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಸೇರಿ ಅದನ್ನು ಕಾರ್ಯಕ್ರಮ ರೂಪಿಸ್ಕೊಂಡು ಯಾರ್ಯಾರು ಸರಬರಾಜು ಆಯ್ಕೆಯಾಗಿರ್ತಾರೆ ರೂಟ್ ಮ್ಯಾಪ್ ಮಾಡ್ಕೊಂಡು ಮುಗಿಸ್ತಾರೆ. ಎಷ್ಟು 38 ಕೆರೆ ಆಯ್ಕೆಯಾಗಿದೆ 20 ಪಂಚಾಯಿತಿಗಳಲ್ಲಿ. ಮಿಕ್ಕಿದ 7 ಪಂಚಾಯಿತಿ ಹಾಕಿಬಿಟ್ರಿ ಸರ್? ಒಂದು ರೌಂಡ್ಸ್ ಇರುತ್ತಲ್ಲ ಟ್ಯಾಂಕ್ ನಿಗದಿತ ಟ್ಯಾಂಕ್ ಹೆಕ್ಟೇರ್ನಲ್ಲಿ ಒಂದೇ ಬಾರಿನೇ ನಮಗೆ 330 ಬರಬೇಕಿತ್ತು. ಈಗಲೇ ನಾವು ಹೆಚ್ಚಿಗೆ ತಗೊಂಡಿದ್ದೀವಿ. ಆಗಲೇ 450 ಗರಿಷ್ಠನ. ರೈತರಿಗೆ ಹೆಚ್ಚುವರಿಯನ್ನು ಮುಂದಕ್ಕೆ ತಗೊಳ್ತೇವೆ. ರೈತರುಗಳು ಕೊಡಲ್ವ? ಅವರ ಮನೆಯಲ್ಲಿ ಪಾಂಡ್ ಇರುತ್ತಲ್ಲ, ಅವ್ರ ತೋಟದಲ್ಲಿ ಪಾಂಡ್ಗಳು, ಅದಕ್ಕೆ ನಮ್ಮ ಮೀನುಮರಿ ಪಾಲನಾ ಕೇಂದ್ರಗಳಿದೆಯಲ್ಲ ಅಲ್ಲಿ ಅವ್ರು ತಗೋ. ಇದು ಒಟ್ಟಲ್ಲಿ ಸಾರ್ವಜನಿಕ ಜಲಸಂಪನ್ಮೂಲಗಳಲ್ಲಿ ಉಚಿತವಾಗಿ ಸ್ಟಾಕ್ ಆಗಿ ಎಲ್ರಿಗೂ ಅದು ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಾರೆ. ಇದು ಕೂಡ ಹರಾಜಾಗುತ್ತೆ ಮುಂದೆ ಪಂಚಾಯತಿಯಿಂದನೇ ಹರಾಜಾಗುತ್ತೆ. ಪಂಚಾಯತಿಗೆ ಅದು ಹಣ ಕೂಡ ಸೇರ್ಪಡೆ ಆಗುತ್ತೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಯೋಜನಾಧಿಕಾರಿ ಸಣ್ಣ ಮಸಿಯಪ್ಪ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದರ ನಿರ್ವಹಣೆ ನಡೆಯಲಿದೆ. ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಮೀನು ಮರಿಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆರೆಗಳಿಗೆ ಬಿಡಲಾಗುವುದು. 1 ವರ್ಷದ ನಂತರ ಬೆಳೆದ ಮೀನನ್ನ ಮೀನುಗಾರಿಕಾ ಇಲಾಖೆಯ ಮಾನದಂಡವನ್ನು ಅನುಸರಿಸಿ ಗ್ರಾಮ ಪಂಚಾಯಿತಿಯಿಂದ ಹರಾಜು ಮಾಡಲಾಗುವುದು. ಗ್ರಾಮಗಳ ಅಭಿವೃದ್ಧಿಗೆ ಹಣವನ್ನು ಬಳಸಲಾಗುವುದು. ಇದು ಇದರ ಮುಖ್ಯ ಉದ್ದೇಶವಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ತುರುವೇಕೆರೆಯಿಂದ ಪ್ರಾರಂಭಿಸುತ್ತಿದ್ದೇವೆ. ಈ ಕಟ್ಟೆಗೆ 10,000 ಮೀನು ಮರಿಗಳನ್ನು ಬಿಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್, ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕ ಮೋಹನ್ ಕುಮಾರ್, ಕೋಡಿಗಿಹಳ್ಳಿ ಗ್ರಾಮ ಪಂಚಾಯಿತಿ PDO ಉಮೇಶ್, ರಂಗನಾಥ, ಮೀನುಗಾರಿಕಾ ಇಲಾಖೆಯ ಸಹಾಯಕ ರಾಜು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರೋ ಕೆರೆಗಳಿಗೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಡ್ಮಿನಿಸ್ಟ್ರೇಷನ್ಗೆ ಒಳಪಟ್ಟಿರುತ್ತೆ. ಆದ್ದರಿಂದ ನಾವು ಏನು ಈ ಕೃಷಿ ಇಲಾಖೆಯವರ ಸಹಯೋಗದೊಂದಿಗೆ ನಾವು ಮೀನು ಮರಿಗಳನ್ನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆಗಳಿಗೆ ಬಿಡಿಸ್ತೀವಿ. ಬಿಡಿಸೋದ್ರ ಮೂಲಕ ಅದು ಮಿನಿಮಮ್ 1 ವರ್ಷ 6 ತಿಂಗಳ ನಂತರ ಅದು ಬೆಳವಣಿಗೆ ಆಗುತ್ತೆ. ಮತ್ತು ಆ ಕೆರೆ ಪ್ರಕಾರ ಏನು ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ ಅದು ಗೈಡ್ಲೈನ್ಸ್ ಏನಿದೆ ಆ ಪ್ರಕಾರ ಹರಾಜು ಮಾಡ್ಕೊಂತೀವಿ. ಸೊ ಹರಾಜನ್ನು ನಮ್ಮ ಈಗ ಪಂಚಾಯತ್ಗೆ ಅವರಿಗೆ ಅವಕಾಶ ಕೊಟ್ಟರನ್ನ ಪಂಚಾಯತ್ಗೆ ಅದನ್ನು ಹರಾಜು ಮಾಡ್ತಾರೆ. ಹರಾಜು ಮಾಡಿದ ಪ್ರಕಾರ ಅದೇನು ಪ್ರೊಸೀಜರ್ ಇದೆ ಅದು ಸೆಲೆಕ್ಷನ್ ಪ್ರೊಸೀಜರ್ ಆ ಪ್ರಕಾರ ಸೆಲೆಕ್ಟ್ ಮಾಡಿ ಸೊ ಅದರಲ್ಲಿ ಬರ್ತಕ್ಕಂತಹ ಆದಾಯನ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಆದಾಯ ಆಗುತ್ತೆ. ಅದರ ಮೂಲಕ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಆ ಹಣನ ಉಪಯೋಗಿಸಲಾಗುತ್ತೆ ಮುಂದೆ. ಸೊ ಇದರ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಈ ದಿನ ನಾವು ತುರುವೇಕೆರೆ ತಾಲೂಕಿನ ಮಲ್ಲೇಗೌಡನ ಕಟ್ಟೆ ಇದು ಒಂದಕ್ಕೆ ಇವತ್ತು ನಾವು ಮೀನುಮರಿ ಹತ್ತಿರ 2,000 ಮೀನುಮರಿ 10,000
ಸರ್. ಈಗ ಬಿಟ್ಟಿದ್ದ ಹೌದು ಸರ್, 12. ಸೊ ಅಷ್ಟು ಮೀನು ಮರಿ ಒಂದರಲ್ಲಿ 700ರಿಂದ 800 ಇತ್ತು. ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆ್ಯಕ್ಚುಲಿ ಈ ಕಾರ್ಯಕ್ರಮ ಬರಬೇಕಾಯಿತು. ಅವ್ರು ಬೇರೆ ಬೇರೆ ಮೀಟಿಂಗಲ್ಲಿ ಇದ್ದಿದ್ದರಿಂದ ನನಗೆ ಆನ್ ಬಿಹಾಫ್ ಆಫ್ ನನಗೆ ಅಟೆಂಡ್ ಆಗಿ ನಾನು ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್ ತುಮಕೂರು.